ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನಲ್ಲಿ ವೈದ್ಯರೊಂದಿಗಿನ ಈ ಸಂವಾದ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾನಸಿಕ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾಗಿ ನಿದ್ರಾಹೀನತೆಯ ಬಗೆಗೆ ನಾವು ವೈದ್ಯರೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಮಾನಸಿಕತೆ ಅಥವಾ ಮನಸ್ಸಿನ ಮೇಲೆ ನಿದ್ದೆಯ ಪ್ರಭಾವಗಳು ಏನು, ನಿದ್ರಾಹೀನತೆ ಯಾವ ರೀತಿಯ ಪ್ರಭಾವಗಳನ್ನು ಬೀರಬಲ್ಲದು ಅಂತ ಚರ್ಚೆ ಮಾಡಲಿಕ್ಕಾಗಿ, ಸಂವಾದ ಮಾಡಲಿಕ್ಕಾಗಿ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕಾಗಿ ನಮ್ಮ ಜೊತೆ ವೈದ್ಯರಿದ್ದಾರೆ. ಡಾಕ್ಟರ್ ಪ್ರಿಯಾ ನಾಯ್ಕ್ ಅವರು, ಸೈಕಾಟ್ರಿಸ್ಟ್, ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಮಾನಸಿಕ ತಜ್ಞರು ಕೂಡ ಹೌದು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ನಿದ್ದೆ ಅಂತನ್ನುವಂಥದ್ದು ಮನುಷ್ಯನ 24 ಗಂಟೆಯ ಚಟುವಟಿಕೆಯ ಭಾಗದಲ್ಲಿ ನಿದ್ದೆಯೂ ಕೂಡ ಇದೆ. 8 ಗಂಟೆ ನಿದ್ದೆ, 8 ಗಂಟೆ ವಿಶ್ರಾಂತಿ, 8 ಗಂಟೆಗೆ ಕೆಲಸ ಅಂತ ನಾವು ವಿಂಗಡಣೆ ಮಾಡ್ಕೊಂಡದ್ದು. ಈ ನಿದ್ದೆ ಬಹಳ ಅಗತ್ಯವೇ ಡಾಕ್ಟ್ರೇ? ನಿದ್ದೆ ಇಲ್ಲದೇ ಇದ್ರೆ ಆಗೋದಿಲ್ವಾ? ಮನುಷ್ಯನಿಗೆ ನಾವು ಹೇಳೋದು ದೈಹಿಕ ಹಾಗೂ ಮಾನಸಿಕ ರಿಸ್ಟೋರೇಷನ್ ಕೆಲಸ ಮಾಡಲಿಕ್ಕೆ ನಿದ್ರೆ ಅಗತ್ಯವಾಗಿದೆ. ಎಲ್ಲ ಮನುಷ್ಯರಿಗೂ ಪರ್ಟಿಕ್ಯುಲರ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಷ್ಟು ನಿದ್ರೆ ಪ್ರತಿ ದಿವಸ ಬೇಕಾಗ್ತದೆ. ಅಂದರೆ ನಿದ್ದೆ ಅಂತ ಅನ್ನೋದು ಬಹಳ ಮುಖ್ಯ ಆಗ್ತದೆ, ಒಂದು ಪ್ರಮುಖವಾದಂಥ ಕ್ರಿಯೆ ಅದು. ನಿದ್ದೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಹಠ ಮಾಡಿ ನಾನು ನಿದ್ದೆ ಬೇಡಪ್ಪ ಅಂತ ಇದ್ರೆ ಅಲ್ಲ, ಹಾಗೆ ಮಾಡಿದವರು ಇದ್ದಾರೆ. ಬಟ್ ನಿದ್ದೆ ಅಗತ್ಯವಾಗಿದೆ. ನಮ್ಮ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ನಿದ್ರೆ ಅಗತ್ಯ. ಓಕೆ, ಹಾಗಾದರೆ ಈ ಅವಧಿಗಳು, ಈಗ 8 ಗಂಟೆ ನಿದ್ದೆ ಅಂತ ಹೇಳ್ತೇವೆ, 8 ಗಂಟೆಯೇ ಅಗತ್ಯವಾಗಿ ಬೇಕಾಗಿದೆಯಾ? ನಾವು ಮನುಷ್ಯರು ಪ್ರತಿ ಏಜ್ ಗ್ರೂಪಿಗೆ ಬೇರೆ ಬೇರೆ ಥರದ್ದು ನಿದ್ರೆ ಅಗತ್ಯವಿದೆ. ಅಂದರೆ ಶಿಶುಗಳು ಅಪ್ ಟು 6 ಮಂತ್ಸ್ 6 ತಿಂಗಳ ತನಕ 14ರಿಂದ 18 ಗಂಟೆ ನಿದ್ರೆ ಅಗತ್ಯ ಉಂಟು. ಮತ್ತೆ ನಾವು ಎಡೋಲೆಸೆನ್ಸ್ ಅಂತ ಹೇಳ್ತೇವೆ, 12ರಿಂದ 18 ವರ್ಷ ಆ ಪ್ರಾಯದವರಿಗೆ ಒಂದು 9ರಿಂದ 11 ಗಂಟೆ ನಿದ್ರೆ ಅಗತ್ಯ ಅಂತ ನಾವು ಹೇಳ್ತೇವೆ. ಅಡಲ್ಟ್ಸ್ ಅಬೌವ್ 18 ಇಯರ್ಸ್ ಮಿನಿಮಮ್ 7ರಿಂದ 9 ಗಂಟೆ ಪ್ರತಿದಿನ ನಿದ್ರೆ ಅಗತ್ಯ. ಬಟ್ ಕೆಲವರು ಸ್ಥಿತಿಯಲ್ಲಿ ನಾವು ಲಾಂಗ್ ಸ್ಲೀಪರ್ಸ್, ಶಾರ್ಟ್ ಸ್ಲೀಪರ್ಸ್ ಅಂತ ಹೇಳ್ತೇವೆ. ಅಂದರೆ ತುಂಬಾ ದಿನ ಸ್ವಲ್ಪ ಗಂಟೆಯಲ್ಲಿ 5-6 ಗಂಟೆಯಲ್ಲಿ ನಿದ್ರೆ ಇರುವವರು ಶಾರ್ಟ್ ಸ್ಲೀಪರ್ಸ್. ಕೆಲವರಿಗೆ 9ರಿಂದ ಜಾಸ್ತಿ ಬೇಕಾಗಬಹುದು, ಅವರಿಗೆ ಲಾಂಗ್ ಸ್ಲೀಪರ್ಸ್ ಅಂತ. ಕೆಲವೊಮ್ಮೆ ಹೇಳ್ತಾರೆ ಇಲ್ಲ 8 ಗಂಟೆ ನಿದ್ದೆ ಅಗತ್ಯ ಇಲ್ಲ, 6 ಗಂಟೆಯೂ ನಿದ್ದೆ ಸಾಕು, 5 ಗಂಟೆಗೆ ಸಾಕು ಅಂತ. ಅವರ ಶಾರ್ಟ್ ಸ್ಲೀಪರ್ಸ್ ಅಂತ, ಅವರಿಗೆ ಅವರ ದಿವಸದ ಚಟುವಟಿಕೆ ಮಾಡ್ಲಿಕ್ಕೆ ಆಗುದಿದ್ರೆ ಅವರಿಗೆ ಶಾರ್ಟ್ ಸ್ಲೀಪರ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಅವರ ದೇಹಕ್ಕೆ ಆಗುವಂತದ್ದನ್ನು ಅವರೇ ಕಂಡುಕೊಂಡಿರ್ತಾರೆ. ಇಲ್ಲೇನು 8 ಗಂಟೆಯೇ ಅವ್ರು ಮಾಡಬೇಕು ಅಂತಿಲ್ಲ, 6 ಗಂಟೆ ನಿದ್ದೆ ಮಾಡಿದ್ರು ಕೂಡ ಅವರ ದೇಹಕ್ಕೆ ಆಗುವುದಾದ್ರೆ ಅವರು ಅಷ್ಟು ಸಮಯವನ್ನು ವಹಿಸಿಕೊಂಡ್ರು ತೊಂದರೆ ಇಲ್ಲ. ನಿದ್ದೆಯಿಂದ ಎದ್ದೇಳುವಾಗ ರಿಫ್ರೆಶ್ ಆಗಿರುವುದು ಅಂತ ಹೇಳ್ತೇವೆ ನಾವು. ಬರುವ ಪ್ರತಿ ದಿವಸದ್ದು ಕೆಲಸ ಮಾಡಲಿಕ್ಕೆ ಮನಸ್ಸಿಟ್ಟು ಮಾಡ್ಲಿಕ್ಕೆ ಆಗುವಷ್ಟು ನಿದ್ರೆ ಬೇಕಾಗ್ತದೆ ಅಂತ. ಈಗ ಕೆಲವೊಮ್ಮೆ ರಾತ್ರಿ ನಿದ್ದೆ ಕಡಿಮೆ ಆದಾಗ ಮಧ್ಯಾಹ್ನ ನಿದ್ದೆ ಮಾಡ್ತೇವೆ, ಅದು ಸರಿಯಾಗಿರ್ತದ? ಈಗ ರಾತ್ರಿ 6 ಗಂಟೆ 7 ಗಂಟೆ ನಿದ್ದೆ ಆಗೋದು, ಮಧ್ಯಾಹ್ನದ ನಂತರ ಮತ್ತೆ 1 ಗಂಟೆ 2 ಗಂಟೆ ನಿದ್ದೆ ಮಾಡೋದು ತೊಂದರೆ ಇಲ್ಲ. ನಿದ್ರೆ ಮಾಡಬೇಕಾಗ್ತದೆ. ರಾತ್ರಿ ಸಮಯ ಕಮ್ಮಿ ನಿದ್ರೆ ಇದ್ರು ಅದು ಡೇ ಟೈಮಲ್ಲಿ ನಾವು. ಹಾಗಾಗಿ ಒಂದೇ ಅವಧಿಯಲ್ಲಿ ನಿದ್ದೆ ಮಾಡಬೇಕು ಅಥವಾ ಮಧ್ಯಾಹ್ನ ನಂತರ ಮಾಡುವಂಥ ಅಗತ್ಯ ಇಲ್ಲ, ಹಾಗೇನಾದ್ರೂ ಏನಿಲ್ಲ. ಹಾಗಾದ್ರೆ ಯಾವ ಹೊತ್ತನ್ನು ಕೂಡ ತೆಗೆದುಕೊಳ್ಬಹುದು ಅಂತ. ರಾತ್ರಿ ತೆಗೆದುಕೊಳ್ಬಹುದು, ಮತ್ತೆ ನಂತರನೂ ತೆಗೆದುಕೊಳ್ಬಹುದು. ಓಕೆ, ಅಂತೂ ನಿದ್ದೆ ಅಂತ ಅನ್ನೋದು ಬಹಳ ಅಗತ್ಯ ಮನುಷ್ಯನಿಗೆ. ನಿದ್ದೆ ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ. ಅದರಲ್ಲೂ ನೀವು ಹೇಳಿದ ಹಾಗೆ 8 ಗಂಟೆಯ ನಿದ್ದೆ, 8ರಿಂದ 9 ಅಂತ ಅನ್ನುವಂಥದ್ದು. ಓಕೆ ಡಾಕ್ಟರ್, ಈ ನಿದ್ದೆ ಒಂದು ಈ ನಿದ್ರಾಹೀನತೆ ಅಂತ ಹೇಳ್ತೇವೆ. ಏನಿದು ನಿದ್ರಾಹೀನತೆ? ನಿದ್ರಾಹೀನತೆ ಅಂದರೆ ನಾವು ಇನ್ಸೋಮ್ನಿಯಾ ಅಂತ ಸೈಕ್ಯಾಟ್ರಿಯಲ್ಲಿ ನಾವು ಡಯಾಗ್ನೋಸಿಸ್ ಕೊಡ್ತೇವೆ. ಅಂದರೆ ಮನುಷ್ಯನಿಗೆ ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿದ್ರೆಗೆ ಸಮಯ ಇದ್ರೂ ಕೂಡ ಆ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬೀಳುವುದಿಲ್ಲ. ಅದನ್ನು ನಾವು ಇನ್ಸೋಮ್ನಿಯಾ ಹೇಳೋದು. ಅಂದರೆ ಕೆಲವರಿಗೆ ನಿದ್ರೆ ಬರಲಿಕ್ಕೆ ಕಷ್ಟ ಆಗ್ತದೆ. ಸಾಧಾರಣವಾಗಿ ಅರ್ಧ ಗಂಟೆ ಒಳಗೆ ನಾರ್ಮಲ್ ಮನುಷ್ಯರಿಗೆ ನಿದ್ರೆ ಬೀಳ್ತದೆ. ಅದು ಜಾಸ್ತಿ ಆಗಿ ಸಮಯ ತೆಗೆದು ನಿದ್ದೆ ಬರುವುದಾದ್ರೆ ಅದಕ್ಕೆ ಇನಿಷಿಯಲ್ ಇನ್ಸೋಮ್ನಿಯಾ. ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಆಗುದು, ನಿದ್ರೆ ಬರಲಿಕ್ಕೆ ಕಷ್ಟ, ಅದು ಇನಿಷಿಯಲ್ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ. ಇನ್ನು ಕೆಲವರಿಗೆ ನಿದ್ರೆ ಮಾಡ್ತಾರೆ, ಆದರೆ ಪ್ರತಿ ದಿವಸ ಹೇಳುವುದಕ್ಕಿಂತ ತುಂಬಾ ಬೇಗನೆ ಎದ್ದೇಳ್ತಾರೆ, ಅದಕ್ಕೆ ನಾವು ಟರ್ಮಿನಲ್ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ ಲಾಸ್ಟಿಗೆ. ಇನ್ನು ಕೆಲವರು ಸರಿಯಾಗಿ ಮಲಗ್ತಾರೆ ಬಟ್ ಪದೇ ಪದೇ ಎದ್ದೇಳ್ತಾರೆ, ಮಿಡ್ಲ್ ಇನ್ಸೋಮ್ನಿಯಾ ಅಂತ ನಾವು ಹೇಳ್ತೇವೆ. ಓಕೆ 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 ಈ ಏನು ಕಾರಣ, ಅದಕ್ಕೆ ಏನು ಕಾರಣಗಳಿರ್ಬೋದು? ನಮ್ಮ ನಿದ್ರಾಹೀನತೆಗೆ ಮಾನಸಿಕವಾದಂಥ ಕಾರಣವೋ ಅಥವಾ ದೈಹಿಕವಾದ ಕಾರಣಗಳು? ಕಾರಣಗಳು ತುಂಬ ಇದೆ. ನಮಗೆ ಬರುವ ಪೇಷಂಟ್ಸ್ ಅಲ್ಲಿ ಮೋಸ್ಟ್ ಕಾಮನ್ ನಾವು ಒತ್ತಡ ನೋಡು, ಸ್ಟ್ರೆಸ್. ಸೊ ಅವರದ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಮತ್ತು ಮಕ್ಕಳಿಗೆ ಸ್ಕೂಲ್ ಎಕ್ಸಾಮ್ ಸ್ಟ್ರೆಸ್, ಅದು ನಾವು ಅಡ್ಜಸ್ಟ್ಮೆಂಟ್ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ. ಓಕೆ.
ಮತ್ತೆ ಕೆಲವು ಫಿಸಿಯೋಲಾಜಿಕಲ್ ಕಂಡೀಷನ್ಸ್ ಇರ್ತದೆ. ಫಿಸಿಯೋಲಾಜಿಕಲ್ ಅಂದರೆ ನಮ್ಮ ದೇಹದಲ್ಲಿ ಆಗುವ ಚೇಂಜಸ್ ಇಂದ, ಅಂದರೆ ಓಲ್ಡ್ ಏಜ್ ಅಲ್ಲಿ ನಾವು ನೋಡ್ತೇವೆ ಜನರಿಗೆ ನಿದ್ರಾಹೀನತೆ ನೋಡ್ಬೋದು. ಇನ್ನು ವಿಮೆನ್ ಅವರಿಗೆ ಅವರದ್ದು ಹಾರ್ಮೋನಲ್ ಚೇಂಜಸ್ ಇಂದ ಹೆಂಗಸರಲ್ಲಿ ನಿದ್ರಾಹೀನತೆ ಜಾಸ್ತಿ ಕಾಣ್ಬೋದು. ಓಕೆ ಓಕೆ, ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ನಿದ್ರಾಹೀನತೆಗೆ ಸಂಬಂಧಪಟ್ಟ ಹಾಗೆ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಳ್ತಾರೆ. ಬ್ರೇಕ್ ನಂತರ ಮತ್ತೆ ಡಾಕ್ಟರ್ ಪ್ರಿಯಾ ನಾಯಕ್ ಅವರು ಮಾನಸಿಕ ಶಾಸ್ತ್ರಜ್ಞೆ, ಮಾನಸಿಕ ವೈದ್ಯ ತಜ್ಞೆ ಕೂಡ ಹೌದು. ಅವ್ರ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡ್ತಿದ್ವಿ ನಿದ್ರಾಹೀನತೆ ಬಗ್ಗೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೇವೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾನಸಿಕವಾದಂಥ ಕಾರಣಗಳಿಗೆ ಸಂಬಂಧಪಟ್ಟ ಹಾಗೆ ನಿದ್ರಾಹೀನತೆಯ ಬಗೆಗೆ ವೈದ್ಯರು ಈಗಾಗಲೇ ಮಾತಾಡ್ತಾ ಇದ್ರು. ಡಾಕ್ಟರ್ ಪ್ರಿಯಾ ನಾಯಕ್ ಅವರು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಮಾನಸಿಕ ಶಾಸ್ತ್ರಜ್ಞ ಕೂಡ ಹೌದು, ಸೈಕಾಟ್ರಿಸ್ಟ್ ಆಗಿದ್ದಾರೆ ಅವರು. ಈಗಾಗಲೇ ಅವರು ನಿದ್ರಾಹೀನತೆ ಬಗ್ಗೆ ಹೇಳ್ತಾ ಇದ್ರು. ನಿದ್ರಾಹೀನತೆ ಮನುಷ್ಯನಿಗೆ 8 ರಿಂದ 9 ಗಂಟೆಯ ನಿದ್ದೆಯ ಅವಶ್ಯಕತೆ ಇದೆ. ಕೆಲವರಿಗೆ ಇದು ಕಡಿಮೆ ಅವಧಿ ಅಂತ ತೆಗೆದುಕೊಳ್ತಾರೆ, ಆದರೆ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತಂದರೆ 6 ಗಂಟೆ 7 ಗಂಟೆ ನಿದ್ದೆ ತೆಗೆದುಕೊಳ್ಬೋದು. ಇನ್ನು ಕೆಲವರು ರಾತ್ರಿ ನಿದ್ದೆ ಸ್ವಲ್ಪ ಕಡಿಮೆ ಮಾಡಿ ಮಧ್ಯಾಹ್ನ ನಂತರ ಮತ್ತೆ ಮಲಗುವಂಥ ಒಂದು ಅಭ್ಯಾಸಗಳು ಕೂಡ ಇರ್ತದೆ. ಇದೆಲ್ಲ ಇದು ನಿದ್ರಾಹೀನತೆ ಅಂತ ಅನ್ನುವಂಥದ್ದು ಯಾಕೆ ನಿದ್ರಾಹೀನತೆ ಆಗ್ತದೆ, ಇದಕ್ಕೆ ಕಾರಣಗಳೇನು ಅಂತ ಅನ್ನುವಂಥದ್ರ ಬಗೆಗೆ ಈಗಾಗಲೇ ವೈದ್ಯರು ಹೇಳ್ತಾ ಇದ್ರು. ಡಾಕ್ಟರ್, ನೀವು ರೀಸನ್ಗಳನ್ನು ಕೊಟ್ಟರೆ, ಅಂದರೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರೆ, ಇದರ ಅಂದರೆ ಮಾನಸಿಕವಾಗಿ ಅಂದರೆ ಕೆಲವೊಮ್ಮೆ ಈ ಶಾಶ್ವತವಾದಂಥ ಕಾರಣಗಳು, ಈಗ ನೀವೇ ಹೇಳಿರುವಂಥದ್ದು ಎಲ್ಲೋ ಕೆಲವು ಸಂದರ್ಭದಲ್ಲಿ ಈಗ ಪರೀಕ್ಷೆಗೆ ಇದೆ ಅಂತ ಟೆನ್ಷನ್ ಆಗಿ ಒಂದು ನಿದ್ದೆ ಬಾರದೇ ಇರುವಂಥದ್ದು, ಆಮೇಲೆ ಏನೋ ಒಂದು ಸ್ವಲ್ಪ ಫಿಸಿಕಲ್ ಇದಾದ ಕಾರಣಗಳು, ಇದು ಅಲ್ಲ ಶಾಶ್ವತ ಅಲ್ಲದೆ ಇರುವಂಥ ಕಾರಣಗಳು. ಇದು ಅಲ್ಲದೆ ಕೆಲವು ಶಾಶ್ವತ ಕಾರಣಗಳಿಗಾಗಿ ನಿದ್ರಾಹೀನತೆ ಬರ್ತದಲ್ಲ, ಅದು ಯಾಕೆ? ನಾವು ನೋಡುವ ಪೇಷಂಟ್ಸಲ್ಲಿ ಜಾಸ್ತಿಯಾಗಿ ಮಾನಸಿಕ ಕಾಯಿಲೆಗಳಿಂದ ನಿದ್ರಾಹೀನತೆಯನ್ನು ನೋಡ್ತೇವೆ. ಅಂದರೆ ನೀವು ಡಿಪ್ರೆಷನ್ ಅಂತ ಕೇಳಿರ್ಬೋದು, ಅದರಲ್ಲಿ ಪೇಷಂಟ್ಸ್ ಜಾಸ್ತಿಯಾಗಿ ಇನ್ಸಾಮ್ನಿಯಾ, ಅದೇ ಹೇಳಿದಾಗೆ ಬೇಗ ಹೇಳುವುದು, ಇಲ್ಲದಿದ್ರೆ ನಿದ್ರೆ ಬರ್ಲಿಕ್ಕೆ ಪದೇ ಪದೇ ಎಚ್ಚರ ಆಗೋದು ಅಂತ ತೊಂದರೆ ಕಾಣ್ಬೋದು. ಇನ್ನು ಕೆಲವು ಡಿಸೀಸ್ ಅಂದರೆ ಆಂಗ್ಸೈಟಿ ಡಿಸಾರ್ಡರ್ಸ್, ಆತಂಕದ ಕಾಯಿಲೆಗಳು, ಅದರಲ್ಲೂ ಪೇಷಂಟ್ಸಿಗೆ ಇನಿಷಿಯಲ್ ಇನ್ಸಾಮ್ನಿಯಾ ಅಂದರೆ ನಿದ್ರೆ ಬರಲಿಕ್ಕೆ ಕಷ್ಟ, ಆಲೋಚನೆಗಳಿಂದ ನಿದ್ರೆ ಬರಲು ತುಂಬ ಕಷ್ಟ ಅಂತ ಕಾಯಿಲೆ ಕಾಣ್ಬೋದು. ಇನ್ನು ಡಿಸಾರ್ಡರ್ ಅಂದರೆ ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಅದರಲ್ಲಿ ನಿದ್ರೆ ಕಮ್ಮಿ ಅಲ್ಲ, ಜನರಿಗೆ ನಿದ್ರೆ ಅಗತ್ಯವೇ ಕಮ್ಮಿ ಇರ್ತದೆ. ಅದು ಅಂಥದ್ದು ಮಾನಸಿಕ ರೋಗದಲ್ಲಿ ನಿದ್ರೆ ತೊಂದರೆ ಕಾಣ್ಬೋದು. ಓಕೆ ಓಕೆ, ಅಂದರೆ ಇಲ್ಲಿ ಮನಸ್ಸಿನ ತೊಂದರೆಗಳಿಂದಾಗಿಯೇ ನಿದ್ರಾಹೀನತೆ ಆಗೋದು ಅಥವಾ ಬೇರೆ ಏನಾದರೂ ಕಾರಣಗಳಿವೆಯಾ? ಅಂದರೆ ಅದು ನಮ್ಮದು ನ್ಯೂರೋಬಯಾಲಜಿಕಲ್ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೇವೆ. ಬ್ರೈನಲ್ಲಿ ಕೆಮಿಕಲ್ಸ್ ಏರುಪೇರಾದ ಕಾರಣ ಇಂಥ ಸಿಂಪ್ಟಮ್ಸ್ ನಾವು ಕಾಣ್ಬೋದು. ಓಕೆ 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 ಓಕೆ, ಸೊ ಇದು ಈ ಎಲ್ಲ ಕಾರಣಗಳಿಗೆ ಇದಾಗ್ತದೆ ಅಂತ ಅನ್ನುವಂಥದ್ದು. ಎಲ್ಲಾದರೂ ನಾನು ಹೇಳಿದ ಹಾಗೆ ಈಗ ನಿದ್ದೆಯೇ ಇಲ್ಲ, ಡೈಲಿ ನಿದ್ದೆಯೇ ಬರೋದಿಲ್ಲ ಅಂತ ಅನ್ನುವಂಥ ಪರಿಸ್ಥಿತಿ, ಇದು ಕೂಡ ತಲೆದೋರುವಂಥದ್ದು ಇದೆಯಾ? ಇದು ಯಾವುದೋ ಒಂದೊಂದು ಸಂದರ್ಭಗಳಲ್ಲಿ ಮಾತ್ರ ಅಲ್ಲ, ಡೈಲಿ ನಿದ್ದೆ ಬರದೇ ಇರುವಂಥದ್ದು ಕೂಡ ಇರ್ತದಾ ಅಂತ? ಹೌದು, ಅಂಥವರಿಗೆ ನಾವು ನಾನ್ ಆರ್ಗ್ಯಾನಿಕ್ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ. ಯಾವುದೇ ಕಾರಣ ಇಲ್ಲದೆ ಪ್ರತಿ ದಿವಸ ನಿದ್ರೆ ಕಮ್ಮಿ ಇರ್ತದೆ. ಸೊ ಓಕೆ ಓಕೆ, ಅಂದರೆ ಇದರ ಸಿಂಪ್ಟಮ್ಸ್ ಏನು ಡಾಕ್ಟ್ರೆ? ಸಿಂಪ್ಟಮ್ಸ್ ಅಂದರೆ ರಾತ್ರಿ ನಿದ್ರೆ ಹೇಳಿದಾಗೆ ನಿದ್ರೆ ಬರಲಿಕ್ಕೆ ಕಷ್ಟ, ಇಲ್ಲದಿದ್ರೆ ಪದೇ ಪದೇ ಎಚ್ಚರ ಆಗೋದು, ಬೇಗ ಹೇಳೋದು. ಆ ಕಾರಣದಿಂದ ಹಗಲೊತ್ತು ನಿದ್ರೆ ಅಗತ್ಯ ಇರ್ತದೆ. ಸೊ ಇಡೀ ದಿನ ನಾನ್ ರಿಫ್ರೆಶಿಂಗ್, ಜಾಸ್ತಿ ನಿದ್ರೆ ಅಗತ್ಯ ಇರುವ ಹಾಗೆ ಕಾಣಬಹುದು ಒಂದು. ಇನ್ನು ಕೆಲವರಿಗೆ ತಲೆನೋವು ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಕಿರಿಕಿರಿ ಆಗುವುದು ಅಂಥದ್ದೆಲ್ಲ ಸಿಂಪ್ಟಮ್ಸ್ ಕಾಣ್ಬೋದು. ಮತ್ತೆ ಕೆಲಸ ಮಾಡಲಿಕ್ಕೆ ಏಕಾಗ್ರತೆ ಕಮ್ಮಿ ಆಗೋದು, ಜಾಸ್ತಿ ಆಕ್ಸಿಡೆಂಟ್ ಪ್ರೋನ್, ಅಂದರೆ ಏನು ತಪ್ಪು ಮಾಡಿ ಬೈ ಮಿಸ್ಟೇಕ್ ಏನಾದರೂ ಆಗೋದು ಅಂತ ಸಿಂಪ್ಟಮ್ಸ್ ನಾವು ಈ ನೀವು ಹೇಳಿದ್ರಿ ನಡುವೆ ನಿದ್ದೆಯಿಂದ ಏಳುವಂಥ ಒಂದು ಇದು ಅಂತ, ಅಂದರೆ ಇದೆಲ್ಲೋ ಮನಸ್ಸಿಗೆ ಏನೋ ಒಂದು ಆತಂಕ ಇದ್ದಾಗ ಅದು ರಪ್ಪ ಏಳಿಸ್ಬಿಡ್ತದೋ ನಿದ್ದೆಯಿಂದ? ಅದು ಕೆಲವರಿಗೆ ಹಾಗೆ ನಾವು ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೇವೆ, ಆತಂಕದ ಕಾಯಿಲೆಗಳಲ್ಲಿ. ಅದು ಮಧ್ಯರಾತ್ರಿ ಸಹ ಕೆಲವರಿಗೆ ಸಡನ್ ಆಗಿ ಏನೋ ಕಾರಣ ಇಲ್ಲದೆ ಎದೆ ಡಬ ಡಬ ಆಗಲಿಕ್ಕೆ ಸ್ಟಾರ್ಟ್ ಆಗೋದು, ಹಾಗೆ ಶ್ವಾಸ ಕಟ್ಟೋದು, ದಮ್ ಕಟ್ಟಿದಾಗೆ ಆಗೋದು, ಜಾಸ್ತಿ ಬೆವರುವುದು, ಸ್ವಲ್ಪ ಹೊತ್ತಿಗೆ ಹಾಗೆ ಇದ್ದು ಎಚ್ಚರ ಆಗುವ ಸಾಧ್ಯತೆ ಇರ್ತದೆ. ಓಕೆ ಓಕೆ, ಇನ್ನು ಕೆಲವರು ಹೇಳ್ತಾರೆ ನಿದ್ದೆಯಿಂದ ನಡುವೆ ಯಾವುದೋ ಕಾರಣಕ್ಕಾಗಿ ನಿದ್ದೆಯಿಂದ ಹೇಳ್ತಾರೆ, ಮತ್ತೆ ನಿದ್ದೆಯೇ ಬರುವುದಿಲ್ಲ ಅವರಿಗೆ, ಏನು ಕಾರಣ ಅದು? ಅದು ಕೆಲವರಿಗೆ ಸ್ಟ್ರೆಸ್ ಕಾರಣದಿಂದ ಹಾಗೆ ಆಗ್ಬೋದು. ಇನ್ನು ಕೆಲವ್ರು ನಾನು ಹೇಳಿದಾಗ ಯಾವುದಾದ್ರೂ ಮಾನಸಿಕ ಕಾಯಿಲೆ ಇದ್ದರೆ ಇಂಥ ನಿದ್ರೆ ಬರಲಿಕ್ಕೆ ಕಷ್ಟ ಆಗೋದು, ಎಚ್ಚರ ಆದರೆ ಮತ್ತೆ ನಿದ್ದೆ ಬರಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಕೆಲವರಿಗೆ ಬೇರೆ ಶಾರೀರಿಕವಾದ ಕಾಯಿಲೆ, ಅಂದರೆ ಅಸ್ತಮ, ಯಾವುದು ಶ್ವಾಸಕೋಶದ ಕಾಯಿಲೆ, ಇಲ್ದಿದೆ ಹಾರ್ಟಿದು ಕಾಯಿಲೆ ಅಂತ ಇದ್ದವರಿಗೂ ಪದೇ ಪದೇ ಎಚ್ಚರ ಆಗೋದು ಕಾಣ್ಬೋದು. ಇನ್ನು ಕೆಲವರಿಗೆ ನಾವು ಹೇಳುದು, ಈ ಮೆಡಿಕಲ್ ಕಾಸಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಆ ಮಾತ್ರೆಗಳಿಂದ ನಿದ್ರೆ ಬರದೇ ಸಾಧ್ಯತೆ ಇರ್ತದೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ.
ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಅಂತ ಕಾರಣಗಳು ಕೂಡ ಇರ್ಬೋದು. ಅಂದರೆ ಇಲ್ಲಿ ಮನಸ್ಸಿನ ಮೇಲೆ ಭಾರ, ಮನಸ್ಸು ಎಷ್ಟು ಭಾರ ಆಗಿರುತ್ತೆ, ಹೆಚ್ಚೆಚ್ಚು ಭಾರ ಇದ್ದ ಹಾಗೆ ನಿದ್ರೆ ಕೂಡ ಕಡಿಮೆ ಆಗ್ತದೆ. ಮನಸ್ಸನ್ನು ಬಹಳ ಒಂದು ನೆಮ್ಮದಿಯಿಂದ ಇದ್ದರೆ ಯಾವುದೇ ರೀತಿಯ ಪರಿಣಾಮಗಳು ಆಗೋದಿಲ್ಲ ಅಂತ ಅನ್ನುವಂಥದ್ದು, ನಿದ್ರಾಹೀನತೆ ಆಗೋದಿಲ್ಲ ಅಂತ ಅನ್ನುವಂಥದ್ದು. ಸೊ ಇಲ್ಲಿ ಮನಸ್ಸು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಅನ್ನೋದು ಹೇಗೆ? ಮನಸ್ಸೇ ಮುಖ್ಯನ ಇಲ್ಲಿ ಒಳ್ಳೆ ನಿದ್ದೆ ಬರಬೇಕು ಅಂತಿದ್ರೆ ಅಂತ ಅನ್ನುವಂಥದ್ದು? ಮನಸ್ಸಿನಲ್ಲಿ ನಾನು ಗಟ್ಟಿ ಇರಬೇಕು, ದೃಢತೆ ಇರಬೇಕು, ಹಾಗೆಲ್ಲ ನಾವು ಅಂದ್ರೆ ಅದ್ರ ಒಂದು ಫ್ಯಾಕ್ಟರ್. ನಿದ್ರಾಹೀನತೆಗೆ ಟ್ರೀಟ್ಮೆಂಟ್ ಹೇಳುವಾಗ ನಾವು ಯಾವಾಗಲೂ ರಿಲ್ಯಾಕ್ಸ್ ಆಗಿರಬೇಕು, ಸ್ಟ್ರೆಸ್ ತೆಕ್ಕೊಳ್ಬಾರ್ದು ಅಂತ ಹೇಳ್ತೇವೆ. ಬಟ್ ಓನ್ಲಿ ಇದು ಸ್ಟ್ರೆಸ್ ಇಂದಲೇ ನಿದ್ರಾಹೀನತೆ ಅಂತೂ ಕರೆಕ್ಟ್ ಅಲ್ಲ, ಬೇರೆ ಬೇರೆ ಕಾರಣಗಳು ಇರ್ತದೆ ನಾನು ಹೇಳಿದಾಗ. ಎಸ್, ಈಗ ನೀವು ಈಗಾಗಲೇ ಹೇಳಿದ್ರಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಅಂಥೇಳಿ. ಈ ಮಕ್ಕಳಿಗೆ ಸಣ್ಣ ಏಜಲ್ಲಿ ನಿದ್ರಾಹೀನತೆ ಕಂಡು ಬರುತ್ತದೆ ಇದೆಯಾ? ಸಾಧಾರಣ ಎಷ್ಟು ಹೊತ್ತು ಸಣ್ಣ ಮಕ್ಕಳು ಅಂದರೆ ನನ್ನ ಅಭಿಪ್ರಾಯ ಒಂದು 3 ವರ್ಷದಿಂದ ಒಂದು 6 ವರ್ಷದವರೆಗಿನ ಮಗುವಿಗೆ ಹಾಗೆ ಅವರು ಒಂದು 10 ಗಂಟೆಯಿಂದ 12 ಗಂಟೆ ನಿದ್ರೆ ಅಗತ್ಯ ಇದೆ ಸಣ್ಣ ಮಕ್ಕಳಿಗೆ. ಬಟ್ ಮಕ್ಕಳಲ್ಲಿ ನಿದ್ರಾಹೀನತೆ ಕಾಣೋದು ನಾವು ಅಡೋಲೆಸೆನ್ಸ್, ಹದಿಹರೆಯವ್ರ ಮಕ್ಕಳು, ಅವರಲ್ಲಿ ಸ್ವಲ್ಪ ನಿದ್ರಾಹೀನತೆ ಕಾಣ್ಬೋದು. ಅಂದ್ರೆ ಇಲ್ಲಿ ಇದೆ ಪರೀಕ್ಷೆಗಳೆಲ್ಲ ಕಾರಣ, ಪರೀಕ್ಷೆ ಇಲ್ದಿದ್ರೆ ಈಗ ನಾವು ಮಕ್ಕಳು ಅದು ಸಣ್ಣ ಸಣ್ಣ ವಿಷಯಗಳಿಗೂ ಇದಾಗ್ತಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಯೂಸೇಜ್, ಆನ್ಲೈನ್ ಲೇಟ್ ನೈಟ್ ಯೂಸ್ ಮಾಡೋದು, ಅದರಿಂದ ಮಕ್ಕಳಿಗೆ ನಿದ್ರಾಹೀನತೆ ಕಾಣಬಹುದು. ಎಲ್ಲೋ ಈಗ ಒಂದು ನಿದ್ದೆ ಒಂದು ಅವಧಿ ಅಂತ ಅನ್ನೋದು ಇರ್ತದೆ. ಅಂದ್ರೆ ರಾತ್ರಿ ಒಂದು 10 ಗಂಟೆಗೆ ನಾನು ಮಲಗೋದು. ಈಗ ಹದಿಹರೆಯದವರಿಗೆ ನಾನು ಹೇಳೋದು, ಟಿವಿ ನೋಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಇರೋದು, ರಾತ್ರಿ 12 ಗಂಟೆ ತನಕ ಇರೋದು. ಬೆಳಿಗ್ಗೆ ಆಗುವಾಗ ಅವರ ಇದಕ್ಕೆ ಸ್ಕೂಲೋ ಕಾಲೇಜಿಗೆ ಹೋಗಲೇಬೇಕು ಅನ್ನೋದು ಪರಿಸ್ಥಿತಿ. ಇದು ತುಂಬ ಪ್ರಭಾವ ಬೀರ್ತದ ಅಂತ ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಅಂದರೆ ಈ ಅಡಿಕ್ಟಿಂದ ಅವರು ನಿದ್ದೆ 10 ಗಂಟೆಗೆ ಮಲಗಬೇಕು. ಆ್ಯಕ್ಚುಲಿ ಆ ನಿದ್ದೆಯ ಟೈಮ್ ಅದು. ಅಲ್ಲಿ ನಿದ್ದೆ ಎಲ್ಲೋ ಮನಸ್ಸು ಹೇಳ್ತಾ ಇರ್ತದ ಏನಾದರೂ, ಅಂದರೆ ಮೆದುಳು ನಿದ್ದೆ ಮಾಡಬೇಕು ಅಂತ ಅನ್ನೋದು. ಅದು ಮಾಡದೇ ಇದ್ದಾಗ 12 ಗಂಟೆಗೋ 1 ಗಂಟೆಗೋ ರಾತ್ರಿ ಮಲಗುವ ಪರಿಸ್ಥಿತಿ, ಅದು ಏನೋ ದೈಹಿಕ ಇದ್ರ ಮೇಲೆ ಫಿಸಿಕಲಿ ಹೇಗೆ ಪ್ರಭಾವ ಬೀರ್ತದ ಅಂತ ಅನ್ನೋದು. ಅದು ಮಕ್ಕಳಿಗೆ ನಿದ್ರೆ ದೊಡ್ಡವ್ರಿಗಿಂತ ಮಕ್ಕಳಿಗೆ ಜಾಸ್ತಿ ಅಗತ್ಯ. ಮತ್ತು ಅವರಿಗೆ ಸರಿ ನಿದ್ರೆ ಬರದಿದ್ರೆ ಅದೇ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್, ನಾವು ಕಲಿಯೋದ್ರಲ್ಲಿ ಹಿಂದೆ ಬೀಳೋದು, ಅದೆಲ್ಲ ನಾವು ಕಾಣ್ಬೋದು. ಓಕೆ, ಇನ್ನು ಏಜ್ಡ್ ಇವರಲ್ಲಿ ಸಹಜವಾಗಿ ಅವರಿಗೆ ನಿದ್ದೆ ಸ್ವಲ್ಪ ಕಡಿಮೆ ಇರ್ತದೆ. ಆದರೆ ಏಜ್ ಆದಾಗ ಸ್ವಲ್ಪ ಮಧ್ಯಾಹ್ನದ ನಿದ್ರೆಯನ್ನು ಕೂಡ ಅವರು ಮಾಡ್ತಾರೆ ಅಂತ ಅನ್ನುವಂಥದ್ದು. ಅಂದರೆ ಎಷ್ಟು ಅವಧಿ ಬೇಕು? ಅವರಲ್ಲೂ ನಿದ್ರಾಹೀನತೆ ಕಾಣ್ತದ? ಏಜ್ ಆದವರಲ್ಲಿ ನಾವು ಒಂದು ಏನಂದರೆ ಅವರಿಗೆ ಕೆಲಸ ಕಮ್ಮಿ ಮಾಡ್ತಾರೆ, ಯಂಗ್ ಅಡಲ್ಟ್ಸ್ಗಿಂತ ಸ್ವಲ್ಪ ಕೆಲಸ ಕಮ್ಮಿ ಮಾಡ್ತಾರೆ. ಆ ಕಾರಣ ನಾವು ಹೇಳುವಾಗ ಎಕ್ಸಸೈಸ್ ಮಾಡಿದ್ರೆ ನಿದ್ರೆ ಒಳ್ಳೇದು ಬರ್ತದೆ ಅಂತ. ಸೊ ಏಜ್ ಆದವ್ರಿಗೆ ಎಕ್ಸಸೈಸ್ ಕಮ್ಮಿ ಆದ ಕಾರಣ ಒಂದು ನಿದ್ರೆಯಲ್ಲಿ ವ್ಯತ್ಯಾಸ ಬರ್ಬೋದು. ಇನ್ನೊಂದು ನಾವು ಸರ್ಕೇಡಿಯನ್ ರಿದಮ್ ಹೇಳ್ತೇವೆ, ಅಂದರೆ ದೇಹದಲ್ಲಿ ಒಳಗಿದ್ದ ಗಡಿಯಾರ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಏಜ್ ಆದ ಹಾಗೆ ಬಯೋಲಜಿಕಲ್ ಚೇಂಜಸ್ ಆಗ್ತದೆ. ಆ ಕಾರಣದಿಂದ ನಿದ್ರೆ ಸ್ವಾಭಾವಿಕವಾಗಿ ಕಮ್ಮಿ ಆಗ್ತದೆ. ಇನ್ನು ಏಜ್ ಆದ್ರೆ ಮೆಡಿಕಲ್ ಪ್ರಾಬ್ಲಮ್ಸ್, ಅಂದ್ರೆ ಶಾರೀರಿಕ ಕಾಯಿಲೆಗಳಿಂದ ಆವಾಗ ಹೇಳಿದಾಗೆ ತೊಂದರೆ ಬರ್ತದೆ, ಹಾಗೂ ಅದರ ಮಾತ್ರೆಗಳಿಂದ ಟ್ರೀಟ್ಮೆಂಟ್ ಇಂದ ಸಹ ತೊಂದರೆ ಬರ್ಬೋದು. ಏಜ್ದವರಿಗೆ ಇದು ಜಾಸ್ತಿ ನಿದ್ರಾಹೀನತೆ ಸಮಸ್ಯೆ ಅಂತ ಅನ್ನುವಂಥದ್ದು. ಸೊ ರಾತ್ರಿ ಅವರು ಬೇಗ ಹೇಳುವುದು, ಮತ್ತೆ ನಿದ್ದೆ ಬರುವುದಿಲ್ಲ. ಸೊ ಇಂಥ ಸಮಸ್ಯೆ ಏಜ್ನವರಿಗೆ ಇರ್ತದೆ ಅಂತ. ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು ಡಾಕ್ಟರ್. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ವೈದ್ಯರೊಂದಿಗಿನ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಮಾನಸಿಕ ಶಾಸ್ತ್ರಜ್ಞರಾದಂಥ ಸೈಕಾಟ್ರಿಸ್ಟ್ ಡಾಕ್ಟರ್ ಪ್ರಿಯಾ ನಾಯ್ಕ್ ಅವರು ಇದ್ದಾರೆ. ಈಗಾಗಲೇ ನಿದ್ರಾಹೀನತೆಯ ಬಗ್ಗೆ ಅವರು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಒಂದು ಮನಸ್ಸಿನ ಕಾಯಿಲೆಯೂ ಕೂಡ ಹೌದು ನಿದ್ರಾಹೀನತೆ. ಬೇರೆ ಬೇರೆ ಕಾರಣಗಳಿಗಾಗಿ ನಿದ್ರಾಹೀನತೆ ಕಾಣಿಸಿಕೊಳ್ಳುತ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಏಜ್ಡ್ ಗ್ರೂಪಲ್ಲಿ ನಿದ್ದೆಗಳ ಅವಶ್ಯಕತೆ ಮತ್ತು ನಿದ್ರಾಹೀನತೆ ಆಗುವುದು ಯಾವ ಕಾರಣಕ್ಕೆ ಅನ್ನೋ ಮಾಹಿತಿಯನ್ನು ಕೂಡ ಡಾಕ್ಟರ್ ಈಗಾಗಲೇ ಕೊಟ್ಟಿದ್ದಾರೆ. ಡಾಕ್ಟರ್, ಏಜ್ಡ್ ಅವರಿಗೆ ನೀವು ಹೇಳಿದ್ರಿ, ಅಂದರೆ ಅತಿ ವಯಸ್ಸಾದ ಹಾಗೆ ನಿದ್ರೆಗಳು ಕಡಿಮೆ ಬರೋದು. ಆಮೇಲೆ ಹದಿಹರೆಯದವರಿಗೆ ನಿದ್ದೆ ಬಹಳ ಅವಶ್ಯಕತೆ ಇರ್ತದೆ. ಅವರು ಸಮಯಕ್ಕೆ ಸರಿಯಾಗಿ ಮಲಗುವಂಥದ್ದು, ಸಮಯಕ್ಕೆ ಸರಿ ಏಳುವಂಥದ್ದು ಕೂಡ ಬಹಳ ಅಗತ್ಯ ಅಂತ ಅನ್ನುವಂಥದ್ದು. ಇನ್ನು ನೀವು ಹೇಳಿದ ಹಾಗೆ ಸಣ್ಣ ಏಜ್ನವರಿಗೆ, ಮಕ್ಕಳಿಗಂತೂ 10-12 ಗಂಟೆ ನಿದ್ದೆ ಅವಶ್ಯಕತೆ ಇರ್ತದೆ. ಮಹಿಳೆಯರಿಗೆ ಈ ನಿದ್ರಾಹೀನತೆಗಳು ಕೆಲವೊಮ್ಮೆ ಕಾಣಿಸಿಕೊಳ್ಳುವಂಥದ್ದು, ಇದು ಯಾವ ಕಾರಣಕ್ಕೆ? ಅಂದರೆ ಮಹಿಳೆಯರಲ್ಲಿ ಒಂದು ಒತ್ತಡ ಸ್ವಲ್ಪ ಜಾಸ್ತಿ ಇರ್ತದೆ, ಸ್ಟ್ರೆಸ್. ಅದು ಕುಟುಂಬದ ಸ್ಟ್ರೆಸ್ ಇರ್ಬೋದು, ಹೊರಗೆ ಕೆಲಸ ಮಾಡೋ ಎಲ್ಲ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಅಂದರೆ ಹಾರ್ಮೋನಲ್ ಚೇಂಜಸ್.
ನಾವು ಹೇಳಿದಾಗೆ ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ನಿದ್ರೆಯಲ್ಲಿ ಏರುಪೇರು ಆಗೋದು ಕಾಣ್ಬೋದು. ಇನ್ನು ಕೆಲವರಿಗೆ ಮೆನೋಪಾಸ್ ಟೈಮಲ್ಲಿ ನಿದ್ರೆ ವ್ಯತ್ಯಾಸ ಬರ್ತದೆ. ಇನ್ನು ಮೂರನೇದು ಅವರು ಪೋಸ್ಟ್ ಪಾರ್ಟಮ್ ಅಂದರೆ ಪ್ರಸವ ನಂತರ ಅವರಿಗೆ ನಿದ್ರಾಹೀನತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಈ ಗರ್ಭಿಣಿ ಆಗಿರುವ ಸಂದರ್ಭದಲ್ಲಿ ನಿದ್ರೆ ಜಾಸ್ತಿ ಬೇಕು ಅಂತ ಏನಾದರೂ ಇದೆಯಾ? ಪ್ರಸವದ ನಂತರ ಅವರಿಗೆ ನಿದ್ರಾಹೀನತೆ ಕಾಣಲಿಕ್ಕೆ ಏನು ಕಾರಣ? ಒಂದು ಹೇಳಿದ ಸ್ಟ್ರೆಸ್, ಮಗುವಿನ ಆರೈಕೆಗಳನ್ನು ಮಾಡುವಂಥ ಸಂದರ್ಭ ಅದೊಂದು. ಇನ್ನೊಂದು ಏನಂದ್ರೆ ನಾನು ಮಲಗಿದಾಗ ಮಗುವಿಗೆ ಏನಾದರೂ ಆಗ್ಬಿಟ್ರೆ ಅಂತ ಆಲೋಚನೆಗಳು, ಇದು ಶ್ವಾಸಕೋಶದಲ್ಲಿ ದಮ್ ಕಟ್ಟುದಂಥದ್ದು ಏನಾದರೂ ಆಗ್ಬಿಟ್ರೆ ಅಂತ ಒಂದು. ಇನ್ನು ಕೆಲವರಿಗೆ ಮಲಗಿದ್ರು ಕೂಡ ಮಗು ಅಳ್ತಾ ಹಾಗೆ ಸೌಂಡ್ ಕೇಳಿ ಎಚ್ಚರ ಆಗೋದು. ಸೊ ಅವರಲ್ಲಿ ಆ ನಿದ್ರಾಹೀನತೆ ಕಂಡು ಬರ್ತದೆ ಅಂತ ಅನ್ನುವಂಥದ್ದು. ಸೊ ಮಹಿಳೆಯರಿಗೆ ಇದೇ ಒಂದು ಈ ರೀಸನ್ಗಳು, ಈ ಹಿನ್ನೆಲೆಯಲ್ಲೇ ಈ ನಿದ್ರಾಹೀನತೆ ನಿದ್ರಾಹೀನತೆಗಳು ಬರುವಂಥದ್ದು. ಓಕೆ ಡಾಕ್ಟ್ರೆ, ಈಗ ಈ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ನಿದ್ರಾಹೀನತೆಗಳು ಕಾಣುವಂಥದ್ದು, ನಿದ್ರೆ ಬರದೇ ಇರುವುದಕ್ಕೆ ಕಾರಣ ಆಗುವಂಥದ್ದು ಕೆಲವೊಮ್ಮೆ ಯಾವುದೋ ಒಂದು ಸಂದರ್ಭದ ರೀಸನ್, ಅದು ಎಕ್ಸಾಮ್ ಇದೆ, ನಾಳೆ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ನಿದ್ದೆ ಬರೋದು. ಅದಕ್ಕೆ ನಾಳೆ ಎಕ್ಸಾಮ್ ಮುಗಿದ ನಂತರ ಮತ್ತೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇನ್ನು ಕೆಲವು ಅಂದರೆ ಯಾವುದೋ ಒಂದು ಟೆನ್ಷನ್ ಇದ್ದಂಥ ಕಾರಣ ಆ ಟೆನ್ಷನ್ ಮುಗಿದು ಹೋದರೆ ಮತ್ತೆ ನಿದ್ದೆ ಬರ್ಬೋದು. ಬಟ್ ಇದು ಅಲ್ಲದೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥ ಅಗತ್ಯಗಳು ಇವೆಯಾ ಅಂತ? ಹೌದು, ನಿಮ್ಮ ದೈನಂದಿನ ಕೆಲಸ ಮಾಡಲಿಕ್ಕೆ ತೊಂದರೆ ಆದರೆ ಟ್ರೀಟ್ಮೆಂಟ್ ಅಗತ್ಯ ಉಂಟು. ಇಲ್ದಿದ್ರೆ 1-2 ದಿವಸದಕ್ಕೆ ಟ್ರೀಟ್ಮೆಂಟ್ ಅಗತ್ಯ ಇರುವುದಿಲ್ಲ. ಓಕೆ, ಈಗ ಏನೇನು ಈಗ ಗರ್ಭಿಣಿ ಇದು ಮಹಿಳೆಯರ ತೊಂದರೆಗಳ ಬಗ್ಗೆ ನೀವು ಹೇಳಿದಿರಿ, ಇಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾದ ಅಗತ್ಯ ಇದೆ ಅವರಿಗೆ ಹೇಗೆ? ಆತಂಕ ಜಾಸ್ತಿ ಆದರೆ ಮಾತ್ರ ಅವರ ಪ್ರತಿ ದಿವಸದ ಕೆಲಸ ಮಾಡಲಿಕ್ಕೆ ತೊಂದರೆ ಆದರೆ ಮಾತ್ರ ಟ್ರೀಟ್ಮೆಂಟ್ ಅಗತ್ಯ ಇರ್ತದೆ. ಓಕೆ, ಈಗ ಮಗುವಿನ ರೀಸನಲ್ಲಿ ಹೇಳಿದ್ರಿ ನೀವು, ಅಂದರೆ ಮಗು ಎಲ್ಲೋ ಏನೋ ಕೂಗ್ತದ ಅಥವಾ ಮಗುವಿನ ಏನೋ ತೊಂದರೆ ಆಯಿತಾ ಅನ್ನೋದು ಪದೇ ಪದೇ ಎಚ್ಚರಿಕೆ ಆಗುವಂಥದ್ದು, ಇದನ್ನು ತಡೆಗಟ್ಟಬೇಕಾದದ್ದು ಇದೆಯಾ ಅಥವಾ ಸ್ವಲ್ಪ ಸಮಯದಲ್ಲಿ ಅವರಿಂದ ಅವರೇ ಸರಿ ಆಗ್ತಾರಾ? ಕೆಲವು ಸಂದರ್ಭದಲ್ಲಿ ಸರಿ ಆಗ್ತಾರೆ, ಸ್ವಲ್ಪ ದಿವಸದ ನಂತರ ಅವರು ಅವರಿಗೆ ಅದು ಸಹಜವಾದದ್ದು ಅಂತ ಹೇಳ್ಬೋದು. ಬಿ ಪ್ರಾಕ್ಟಿಕಲ್, ಅದು ಹೌದು. ಆಗ ಒಂದು ಮಗು ಇದೆ, ಹಾಗಾಗಿ ಅದು ಮನಸ್ಸಿನಲ್ಲಿ ಅವರು ಆತಂಕಗೊಳ್ಳುವಂಥದ್ದು ಸಹಜ. ಹಾಗಾಗಿ ಇನ್ನು ಏಜ್ಡ್ ಇವರಲ್ಲಿ ನಿದ್ರಾಹೀನತೆ ತುಂಬ ಜಾಸ್ತಿ ಕಂಡು ಬಂದಾಗ ಅವ್ರಿಗೇನೋ ಟ್ರೀಟ್ಮೆಂಟ್ ಇದೆಯಾ ಅಂತ? ಟ್ರೀಟ್ಮೆಂಟ್ ಅಂದರೆ ಒಂದು ನಾವು ಸ್ಲೀಪ್ ಹೈಜೀನ್ ಅಂತ ಹೇಳ್ತೇವೆ. ಅಂದರೆ ನಿದ್ರೆ ಯಾವ ಥರ ಅಂದರೆ ಪ್ರತಿ ದಿವಸ ಸೇಮ್ ಟೈಮಲ್ಲಿ ಮಲಗೋದು, ಒಂದೇ ಟೈಮಲ್ಲಿ ಎದ್ದೇಳೋದು, ಬೆಡ್ರೂಮಲ್ಲಿ ಟಿವಿ, ಮೊಬೈಲ್, ಕಂಪ್ಯೂಟರ್ ಅದೆಲ್ಲ ಯೂಸ್ ಮಾಡದೆ ಬೆಡ್ರೂಮಲ್ಲಿ ಮಲಗಲಿಕ್ಕೆ ಮಾತ್ರ, ಇದೆಲ್ಲ ಯೂಸ್ ಮಾಡಬಾರ್ದು ಒಂದು. ಮತ್ತೆ ಮಲಗುವ ಕೋಣೆಯಲ್ಲಿ ಸ್ವಲ್ಪ ಶಾಂತವಾಗಿ ಕಾಮ್ ಆ್ಯಂಡ್ ಕ್ವೈಟ್ ಅಂತ ಹೇಳ್ತೇವೆ. ಸೊ ಮತ್ತೆ ಎಕ್ಸಸೈಸ್ ಮಾಡೋದು, ಸಂಜೆ ಹೊತ್ತಿನಲ್ಲಿ ಎಕ್ಸಸೈಸ್ ಮಾಡಿದರೆ ನಿದ್ರೆ ಸ್ವಲ್ಪ ಒಳ್ಳೇದು ಬೀಳ್ತದೆ. ಅದಲ್ಲದೆ ನಾವು ಫಾರ್ಮಕೋಥೆರಪಿ ಮಾತ್ರೆ ಕೊಟ್ಟು ನಿದ್ರೆಹೀನತೆಯನ್ನು ಕಮ್ಮಿ ಮಾಡ್ಬೋದು. ಓಕೆ 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 ಅಂದರೆ ಒಂದು ಎಕ್ಸಸೈಸ್ ಮಾಡ್ಕೊಳ್ಳುವಂಥದ್ದು, ಮತ್ತು ಇನ್ನೊಂದು ನೀವು ಹೇಳಿರುವಂಥದ್ದು ಬೇಕಾದಂಥ ಒಂದು ಯಾವುದು. ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳುವಂಥದ್ದು, ಈಗ ಎಕ್ಸಾಮ್ ಇದೆ, ನಾವು ಹೇಳ್ಬೋದು ಆತಂಕ ಆಗಬೇಡಿ ಅಂತ ಅನ್ನುವಂಥದ್ದು. ಅಂದರೆ ಈಗ ಆತಂಕಗೊಳ್ಳದೆ ಅವರು, ಇಲ್ಲದ್ರೆ ರಾತ್ರಿ ನಿದ್ದೆ ಇಡೀ ಕೆಟ್ಟರೆ ನೆಕ್ಸ್ಟ್ ಡೇ ಅವರಿಗೆ ಎಕ್ಸಾಮ್ಗೆ ಪ್ರಾಬ್ಲಮ್ ಆಗ್ತದೆ. ಇದು ಹೇಗೆ ಸರಿ ಮಾಡ್ಬೋದು? ಅಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ತಾರೆ. ಅಂಥ ಮಕ್ಕಳಿಗೆ ತುಂಬ ಜಾಸ್ತಿ ಆತಂಕ ಇದ್ದರೆ ಎಕ್ಸಾಮ್ಗಿಂತ ಮುಂಚೆನೇ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳಿ. ಇಲ್ಲದಿದ್ದರೆ ಅಗತ್ಯಕ್ಕಿಂತ ಜಾಸ್ತಿ ಇದ್ದರೆ ಮತ್ತೆ ಮಾತ್ರೆ ಕೊಟ್ಟು ಆತಂಕ ಕಮ್ಮಿ ಮಾಡ್ಬೋದು. ಸೊ ಅದಕ್ಕೂ ಎಕ್ಸಸೈಸ್ ಮಾಡೋ ಮೂಲಕ ಕೂಡ ಮಾಡಬಹುದಾಗಿದೆ, ರಿಲ್ಯಾಕ್ಸೇಷನ್ ಅಂತ ಅನ್ನುವಂಥದ್ದು. ಅಂದರೆ ಎಲ್ಲ ಏಜಲ್ಲೂ ಕೂಡ ಈಗ ಸಣ್ಣ ಮಕ್ಕಳಲ್ಲಿ ಎಲ್ಲಾದರೂ ನಿದ್ರಾಹೀನತೆ ಕಂಡು ಬಂದರೆ ಅದು ಬಹಳ ಸ್ಪೆಷಲ್ ಆಗಿ ನಾವು ತೆಗೆದುಕೊಳ್ಬೇಕಾಗ್ತದ ಟ್ರೀಟ್ಮೆಂಟ್ ಏನಾದರೂ? ರೇರ್ ಕೇಸಸ್ ಅಲ್ಲಿ ಇರ್ಬೋದು, ಬಟ್ ಸಣ್ಣ ಮಕ್ಕಳಲ್ಲಿ ಸಾಧಾರಣವಾಗಿ ನಿದ್ರಾಹೀನತೆ ಬರ್ತದೆ, ಯಾವುದೇ ತೊಂದರೆ ಏಜ್ನವರಿಗೂ ಕೂಡ. ಅವರಂದರೆ ಏಜ್ಡಾದಾಗಲೂ ಕೂಡ ಅವರು ಆತಂಕಗೊಳ್ಳುವಂಥದ್ದು, ನಿದ್ದೆ ಬಾರದೇ ಇರುವಂಥದ್ದು. ಸೊ ಇಲ್ಲೂ ಕೂಡ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಥವಾ ರಿಲ್ಯಾಕ್ಸೇಷನ್ ಮಾಡಿದರೆ ಸಾಧ್ಯ ಆಗ್ತದೆ? ಏಜ್ಡವರಿಗೆ ಯೂಶಲಿ ನಾವು ಮಾತ್ರೆ ಕೊಡಬೇಕಾಗ್ತದೆ, ಸಣ್ಣ ಡೋಸಲ್ಲಿ ಮಾತ್ರೆ ಶುರು ಮಾಡಬೇಕಾಗ್ಬೋದು. ಓಕೆ, ಇನ್ನು ನಾನು ಮತ್ತೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕಾಗಿದೆ. ಇಲ್ಲಿ ಭಾಳ ಮುಖ್ಯವಾಗಿ ಕೆಲವರು ರಾತ್ರಿ ಇಡೀ ನಿದ್ದೆ ಬಿಟ್ಟಿರ್ತಾರೆ, ರಾತ್ರಿ ನಿದ್ದೆಯೇ ಮಾಡೋದಿಲ್ಲ, ಹಗಲಲ್ಲಿ ಮಲಗುವಂಥ ಒಂದು ಪರಿಸ್ಥಿತಿ ಇರ್ತದೆ. ಅಂದರೆ ಇವರಿಗೆ ನಿದ್ದೆ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಇದೆಯಾ ಹಗಲ ವೇಳೆಯಲ್ಲಿ ಅಂತ ಅನ್ನುವಂಥದ್ದು? ಅದು ನಾವು ಇದು ನೈಟ್ ಶಿಫ್ಟ್ ಎಲ್ಲ ಮಾಡಿದವರಲ್ಲಿ ಹಾಗೆ ನೋಡ್ಬೋದು, ಇಡೀ ದಿನ ಮಲಗಿ ರಾತ್ರಿ ಕೆಲಸ ಮಾಡೋದು. ಬಟ್ ಅದು ಆ್ಯಸ್ ಲಾಂಗ್ ಆಸ್ ಅವರಿಗೆ ಸರಿಯಾಗಿ ನಿದ್ರೆ ಬಂದರೆ ತೊಂದರೆ ಇಲ್ಲ, ಬಟ್ ಅದು ಶಿಫ್ಟ್ ಚೇಂಜ್ ಆಗ್ತಾ ಇರುವಾಗ ನಿದ್ರೆಯಲ್ಲಿ ನಿದ್ರಾಹೀನತೆ ಕಂಡು ಬರ್ತದೆ. ಓಕೆ ಓಕೆ,
ಅಂದರೆ ಅದು ಆ ಸಂದರ್ಭದಲ್ಲಿ ಒಂದು ವೇಳೆ ನಿದ್ದೆ ಕಡಿಮೆ ಆದರೆ ಅದು ಬಹಳ ತೊಂದರೆ ಆಗುವುದಿಲ್ವಾ ಅಂತ ಅನ್ನೋದು. ಈಗ ರಾತ್ರಿ ಇಡೀ ಕೆಲಸ ಮಾಡ್ತಾರೆ, ಹಗಲಲ್ಲಿ 3 ಗಂಟೆ 4 ಗಂಟೆ ಅಷ್ಟು ಮಾತ್ರ ನಿದ್ದೆ ಬರುವಂಥದ್ದು. ಇದು ಇಡೀ ಒಂದು ಮಂತಲ್ಲಿ ಹಾಗೆ ಆಗುವಾಗ ಫಿಸಿಕಲಿ ಹೆಲ್ತ್ನ ಮೇಲೆ ಪ್ರಭಾವ ಬೀರ್ತದ ಅಂತ. ನಿದ್ದೆ ಅಗತ್ಯ ಉಂಟು, ಅವರಿಗೆ ಜಾಸ್ತಿ ನಿದ್ರೆ ಅಗತ್ಯ ಇರ್ತದೆ, ಅದರಿಂದ ಬೇರೆ ಕಾಯಿಲೆ ಆಗುವ ಸಾಧ್ಯತೆ ಇರ್ತದೆ. ಓಕೆ, ಇನ್ನು ಇದು ಕಾಲಮಾನ ಅಂದರೆ ನಾವೀಗ ಅಮೆರಿಕಕ್ಕೆ ಹೋದಾಗ ನಮ್ಮ ಟೈಮ್ ಝೋನ್ ಚೇಂಜ್ ಆದಂಥ ಸಂದರ್ಭಗಳಲ್ಲಿ ಇಲ್ಲಿ ಈಗ ನಮ್ಮ ನಿದ್ದೆಯ ಸಮಯ ಬೇರೆ, ಅಲ್ಲಿ ನಿದ್ದೆಯ ಸಮಯ ಬೇರೆ, ಇದು ಪ್ರಭಾವ ಬೀರ್ತದ. ಒಮ್ಮೆ ನಾವು ವಿದೇಶಗಳಿಗೆ ಹೋದಾಗ ಅದು ಸರಿ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು? ಅದು ಟೈಮ್ ಝೋನ್ ಮೇಲೆ ಡಿಪೆಂಡ್ ಆಗ್ತದೆ ನಿದ್ರೆ ಪ್ರಕಾರ. ಬಟ್ ಕೆಲವರು ಅಂತ ಟೈಮ್ ಝೋನ್ ಚೇಂಜ್ ಆಗುವ ಮುಂಚೆನೆ ಮಾತ್ರೆ ತೆಕ್ಕೊಂಡು ಅದು ವ್ಯತ್ಯಾಸವನ್ನು ಸರಿಪಡಿಸ್ಬೋದು. ನಿದ್ರೆ ಟೈಮ್ ಲ್ಯಾಗಿಂಗ್ ಇರೋದು ಅದು ಸರಿಪಡಿಸ್ಬೋದು. ಅದರಿಂದ ಏನು ನಾವು ಆದರೆ ಅದು ಸರಿಪಡಿಸಲಿಕ್ಕೆ ಸಾಧ್ಯ ಆ ಟೈಮ್ ಝೋನ್ಗೆ ಸಾಧಾರಣವಾಗಿ 1 ವಾರದೊಳಗೆ ಅದು ಇಂಪ್ರೂವ್ಮೆಂಟ್ ಬರ್ತದೆ, ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಓಕೆ ಅಂತೂ ನಿದ್ರಾಹೀನತೆ ಅಂತ ಅನ್ನುವಂಥದ್ದು ನಾವು ತೀರಾ ಆತಂಕಗೊಳ್ಳುವಂಥ ವಿಚಾರ ಅಲ್ಲ. ಕೆಲವೊಮ್ಮೆ ನಾವು ಮನಸ್ಸು ಗಟ್ಟಿ ಮಾಡುವಂಥದ್ದು ಮತ್ತು ನೀವೇ ಹೇಳಿದಾಗೆ ಕೆಲವೊಂದು ರಿಲ್ಯಾಕ್ಸೇಷನ್ ತೆಗೆದುಕೊಳ್ಳುವಂಥದ್ದು ಅಗತ್ಯ ಅಂತ ಅನ್ನುವಂಥದ್ದು. ಇದು ವಿಪರೀತಕ್ಕೆ ಹೋದರೆ ನಿದ್ರಾಹೀನತೆ ಆಗ ಏನು ಪರಿಣಾಮ ಬೀರ್ಬೋದು? ಏನಂದರೆ ಪಕ್ಕಾ ಚಿಕಿತ್ಸೆ ಕೊಡಬೇಕಂತ ಪರಿಸ್ಥಿತಿ ಬರ್ತದ ಅಂತ? ಹೌದು, ಅವರಿಗೆ ಡಾಕ್ಟರ್ಸ್ ಹತ್ರ ಸೈಕ್ಯಾಟ್ರಿಸ್ಟ್ ಕನ್ಸಲ್ಟ್ ಮಾಡಿನೇ ಅವರಿಗೆ ಮಾತ್ರೆ ಕೊಡುವ ಅಗತ್ಯ ಇರ್ತದೆ. ಎಲ್ಲ ಸಮಯ ನಿದ್ರೆ ಮಾತ್ರ ಅಂತಲ್ಲ, ಬೇರೆ ಏನಾದರೂ ಕಾರಣದಿಂದ ನಾವು ಟೆಸ್ಟ್ ಮಾಡಬೇಕಾಗ್ಬೋದು. ಸೊ ಅಂಥ ಕಾರಣದಿಂದ ಏನಾದರೂ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಬೇರೆ ಶಾರೀರಿಕ ಕಾಯಿಲೆ ಇದ್ರೆ ಅದು ಟ್ರೀಟ್ಮೆಂಟ್ ಸಹ ಕೊಡಬೇಕು. ನಿದ್ರಾಹೀನತೆ ಅನ್ನೋದು ಕೂಡ ಒಂದು ರೋಗ, ಒಂದು ಕಾಯಿಲೆ ಕಾಯಿಲೆ. ಸೊ ಅದು ಆಗದೇ ಇರಲಿಕ್ಕೆ ಎಚ್ಚರಿಕೆ ವಹಿಸುವಂಥದ್ದು ಬಹಳ ಅಗತ್ಯ ಮತ್ತು ವೈದ್ಯರ ಸಲಹೆ ಪಡುವಂಥದ್ದು ಅಗತ್ಯ ಅಂತ ಅನ್ನುವಂಥದ್ದು. ಓಕೆ ಡಾಕ್ಟ್ರೇ, ನಿದ್ರಾಹೀನತೆಯ ಬಗೆಗೆ ಇದು ಒಂದು ಬಹುಶಃ ಮಾನಸಿಕವಾದಂಥ ಕಾಯಿಲೆ ಅಂತ ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಅದನ್ನು ನೀವು ಸ್ಪಷ್ಟಪಡಿಸಿದ್ರಿ. ನಿದ್ರಾಹೀನತೆ ಅನ್ನುವಂಥದ್ದು ಒಂದು ಮನಸ್ಸಿನ ಮೇಲೆ ಬೀರುವಂಥ ಒಂದು ಪ್ರಭಾವ ಕೂಡ ಹೌದು ಅಂತೇಳಿ, ಮತ್ತು ಅದರ ಚಿಕಿತ್ಸೆಯ ಬಗೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀರಿ ಡಾಕ್ಟ್ರೇ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ದಿನದ ಈ ಹೊತ್ತಿನಲ್ಲಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣದಲ್ಲಿ ನಿದ್ರಾಹೀನತೆಯ ಬಗ್ಗೆ ವೈದ್ಯರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮುಂದಿನ ವೈದ್ಯರೊಂದಿಗೆ ಸಂವಾದದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.